ಸತ್ಯವಚನ ಭೂಮಿಗೆ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಧ್ಯಾನಿಸುವ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನಿಸೋಣ. ವಿಶೇಷವಾಗಿ ಇವತ್ತಿನ ದೇವರ ವಾಕ್ಯದಲ್ಲಿ ನಮ್ಮ ಜೀವನದಲ್ಲಿ ಅತಿ ಪ್ರಮುಖರಾದಂತಹ ತಂದೆ ತಾಯಿ ಮತ್ತು ಯಾಜಕರು ನಮ್ಮ ಈ ಲೌಕಿಕ ಜೀವನಕ್ಕೆ ತಂದೆ ತಾಯಿಗಳು ಖಂಡಿತವಾಗಿ ಅವರು ನಮ್ಮ ಮಾರ್ಗದರ್ಶಕರು. ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಯಾಜಕರು ನಮಗೆ ಆಧ್ಯಾತ್ಮವನ್ನು ಬೋಧಿಸುವ ನಮ್ಮ ಮಾರ್ಗದರ್ಶನ ನೀಡುವ ಗುರುಗಳು. ಅವರ ವಾಕ್ಯ ಅವರ ಬೋಧನೆ ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಆದ್ದರಿಂದ ಇವರ ಬಗ್ಗೆ ನಾವು ಧ್ಯಾನಿಸೋಣ. ದೇವರ ವಾಕ್ಯ ಧ್ಯಾನಿಸುತ್ತಾ ನಮ್ಮ ಜೀವನದಲ್ಲಿ ಅವರನ್ನು ಯಾವ ರೀತಿಯಲ್ಲಿ ಗೌರವಿಸುವುದು ಇದನ್ನು ಚೆನ್ನಾಗಿ ಕಲಿಯೋಣ. ದೇವರ ವಾಕ್ಯ ಇವತ್ತು ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 7 ವಾಕ್ಯ 27ರಿಂದ 31. ಹೃತ್ಪೂರ್ವಕವಾಗಿ ತಂದೆಯನ್ನು ಸನ್ಮಾನಿಸು, ತಾಯಿಯ ಪ್ರಸವ ವೇದನೆಯನ್ನು ಮರೆಯದಿರು. ನೆನಪಿರಲಿ, ನೀನು ಜನ್ಮ ತಾಳಿದ್ದು ಅವರಿಂದಲೇ ಅಲ್ಲವೇ? ನಿನಗೆ ಅವರು ಮಾಡಿದ್ದಕ್ಕೆ ಪ್ರತಿಯಾಗಿ ಏನು ಈಡು ಕೊಡಬಲ್ಲೆ? ಈ ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ. ಸಹೋದರ ಸಹೋದರಿಯರೇ, ಈ ಜೀವನದಲ್ಲಿ ನಾನಿವತ್ತು ಅಸ್ತಿತ್ವದಲ್ಲಿ ಇದ್ದೇನೆಂದಾದರೆ ಇದು ಕೇವಲ ನಮ್ಮ ತಂದೆ ತಾಯಿ ಅವರಿಂದ. ತಂದೆ ತಾಯಂದಿರು ನಮಗೆ ಜನ್ಮ ಕೊಟ್ಟಿರುವ ಜನ್ಮದಾತರು, ಜೀವನದಾತರು. ದೇವರು ಅವರ ಮೂಲಕ ನಮಗೆ ಈ ಜೀವನವನ್ನು ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ನಾವು ಹುಟ್ಟಿ ಬರಬೇಕಾದ್ರೆ ಆ ತಂದೆ ತಾಯಿಗಳ ಮೂಲಕ ನಾವು ಹುಟ್ಟಿ ಬಂದಿದ್ದೇವೆ. ಅಂದರೆ ಈ ಲೋಕದಲ್ಲಿ ನಮಗೆ ತಂದೆ ತಾಯಿಗಳು ದೇವರ ನಂತರದ ಸ್ಥಾನದಲ್ಲಿ ಇರುವವರು. ಜೀವ ಕೊಡುವ ದಾತರು ದೇವರು, ಆದರೆ ಈ ಲೋಕದಲ್ಲಿ ಈ ಜೀವನವನ್ನು ಕೊಟ್ಟವರು ತಂದೆ ತಾಯಿಗಳು. ಹಾಗಿರುವಾಗ ಅವರು ಖಂಡಿತವಾಗಿಯೂ ನಮಗೆ ಈ ಲೋಕದಲ್ಲಿ ದೇವರ ಸ್ಥಾನದಲ್ಲಿ ಇರುವವರು. ಅವರು ನಮಗೆ ದೇವರ ರೂಪ. ಆದ್ದರಿಂದ ಹೇಗೆ ಈ ತಂದೆ ತಾಯಿಗಳನ್ನು ಗೌರವಿಸುವುದು? ಸಹೋದರ ಸಹೋದರಿಯರೇ, ದೇವರ ವಾಕ್ಯ ನಮಗೆ ಖಂಡಿತವಾಗಿಯೂ ಹೇಳುತ್ತೆ, ತಂದೆ ತಾಯಿಗಳು ನಮಗೆ ಜೀವವನ್ನು ಕೊಟ್ಟಿರುವ ಜನ್ಮದಾತರು. ಇದೇ ಸಿರಾಕನ ಗ್ರಂಥದಲ್ಲಿ ಅಧ್ಯಾಯ 3ರಲ್ಲಿ ನಾವು ಇದರ ಮೊದಲು ಓದಿದ್ದೇವೆ. ಮಕ್ಕಳೇ, ನಿಮ್ಮ ತಂದೆಯಾದ ನನ್ನ ಮಾತನ್ನು ಕೇಳಿರಿ. ನೀವು ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆಗೆ ಗೌರವ ನೀಡಿದ್ದಾರೆ.
ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದವನಂತೆ. ತಾಯಿಯನ್ನು ಗೌರವಿಸುವವನು ನಿಧಿ ಶೇಖರಿಸಿಟ್ಟುಕೊಂಡವನಂತೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ, ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದವನಂತೆ. ಈ ಲೋಕದಲ್ಲಿ ಒಬ್ಬನು ತಂದೆಗೆ ನೀಡುವ ಗೌರವ, ಒಂದು ಪಾಪಕ್ಕೆ ನಾವು ಕ್ಷಮೆಯನ್ನು ಪಡೆಯುವಂತಹ ಮಟ್ಟಕ್ಕೆ ಇದೆ ಅಂದರೆ, ಪಾಪವನ್ನು ಕ್ಷಮಿಸುವ ಶಕ್ತಿ ಯಾರಿಗಿದೆ? ಕೇವಲ ದೇವರಿಗೆ. ದೇವರ ವಿನಃ ಈ ಲೋಕದಲ್ಲಿ ಪಾಪವನ್ನು ಕ್ಷಮಿಸುವ ಅಧಿಕಾರ ಮತ್ತು ಶಕ್ತಿ ಬೇರೊಬ್ಬರಿಗೆ ಇಲ್ಲ. ಈ ಲೋಕದಲ್ಲಿ ನಾವು ಮನುಷ್ಯರು ಎಷ್ಟೇ ದೊಡ್ಡವರಾಗಲಿ ನಮ್ಮ ಪಾಪಗಳನ್ನು ಕ್ಷಮಿಸುವುದು ಬರೀ ದೇವರಿಂದಲೇ ಹೊರತು ಯಾವ ಮನುಷ್ಯನಿಂದ ಪಾಪಕ್ಕೆ ಕ್ಷಮೆಯನ್ನು ನೀಡಲಾಗುವುದಿಲ್ಲ. ಒಂದು ವೇಳೆ ಪಾಪಕ್ಕೆ ಕ್ಷಮೆಯನ್ನು ಯಾರಾದರೂ ಈ ಲೋಕದಲ್ಲಿ ನೀಡುತ್ತಾರೆಂದರೆ ಯಾಜಕರು. ದೇವರ ಹೆಸರಿನಲ್ಲಿ, ದೇವರ ನಾಮದಲ್ಲಿ, ದೇವರ ರೂಪವಾಗಿ ಅವರು ಆ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿದ್ದುದರಿಂದ ಅವರು ಖಂಡಿತವಾಗಿ ಈ ಪಾಪಕ್ಕೆ ಕ್ಷಮೆಯನ್ನು ಕೊಡುತ್ತಾರೆ. ಅದು ದೇವರಿಂದ ಕೊಡಲ್ಪಟ್ಟಿದೆ. ಅಂದರೆ ಹಾಗಾದರೆ ನಾವು ಈ ಜೀವನದಲ್ಲಿ ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂದರೆ ಕ್ಷಮೆ ಸಿಗುವುದೆಂದಾದರೆ, ನಾವು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದಾಗ ಆ ಪಾಪಕ್ಕೆ ಕ್ಷಮೆ ಸಿಗುತ್ತೆ ಅಂದಾದರೆ, ಖಂಡಿತವಾಗಿಯೂ ಆ ತಂದೆ ತಾಯಿಗಳು ಆ ದೇವರ ಸ್ಥಾನದಲ್ಲಿದ್ದಾರೆ. ಅವರಿಗೆ ಮಾಡಿದಂತಹ ಒಳ್ಳೆಯ ಕಾರ್ಯ ನಮಗೆ ಪಾಪದ ಕ್ಷಮೆಯನ್ನು ತಂದುಕೊಡುತ್ತೆ. ಅಂದರೆ ದೇವರು ಖಂಡಿತವಾಗಿ ನಾವು ದೇವರಿಗೆ ಕೊಟ್ಟ ಗೌರವ. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ತಂದೆ ತಾಯಿಗಳನ್ನು ಗೌರವಿಸೋಣ. ತಂದೆ ತಾಯಿಗಳನ್ನು ಗೌರವಿಸುವುದಂದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ದೇವರನ್ನು ಗೌರವಿಸಿದಂತೆ. ದೇವರು ನಮಗೆ ಜೀವ ಕೊಡುವ ಜನ್ಮದಾತರು. ಅದೇ ಕೆಲಸವನ್ನು ತಂದೆ ತಾಯಿಗಳು ಮಾಡುತ್ತಾರೆ. ಆದ್ದರಿಂದ ಅದೇ ಗೌರವವನ್ನು ನಾವು ಪ್ರತಿಯೊಬ್ಬರೂ ತಂದೆ ತಾಯಿಗಳಿಗೆ ಕೊಡಬೇಕು. ಹಾಗಾದರೆ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ತಂದೆ ತಾಯಿಗಳನ್ನು ಗೌರವಿಸುತ್ತೇವೆ? ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕಿಸೋಣ. ಸಹೋದರ ಸಹೋದರರೇ, ಇವತ್ತಿನ ಈ ಲೋಕದಲ್ಲಿ ನಾವು ದೃಷ್ಟಿ ಹಾಯಿಸಿದರೆ ಅಥವಾ ಪರಿಸ್ಥಿತಿ ಅವಲೋಕಿಸಿದರೆ ಕಂಡುಬರುವಂಥ ಸಾಮಾನ್ಯ ದೃಶ್ಯ, ತಂದೆ ತಾಯಿಗಳಿಗೆ ಇವತ್ತಿನ ಲೋಕದಲ್ಲಿ ಗೌರವ ಇಲ್ಲ. ಹಿಂದಿನ ಕಾಲದಲ್ಲಿ, ನಮ್ಮ ಹಿರಿಯರ ಕಾಲದಲ್ಲಿ ತಂದೆ ಎಂದರೆ ಅಷ್ಟೊಂದು ಮನೆಯಲ್ಲಿ ಗೌರವಪೂರ್ವಕ ವ್ಯಕ್ತಿ. ತಂದೆಯ ಮಾತಿಗೆ ಎದುರು ಆಡುವವರು ಇರಲಿಲ್ಲ. ತಂದೆಯ ಮಾತಿಗೆ ಇಲ್ಲ ಎನ್ನುವವರು ಇರಲಿಲ್ಲ. ಆ ಮಟ್ಟದ ಗೌರವ ತಂದೆಗಿತ್ತು. ತಾಯಿ ಎಂದರೆ ದೇವರಂತೆ, ಒಬ್ಬ ಮಾತೆ ಅಂತ ಅಂದರೆ ಆ ರೀತಿಯ ಗೌರವ. ಆ ತಾಯಿ ಎಂದರೆ ದೇವರ ಗೌರವ ಸಲ್ಲುತ್ತಿತ್ತು. ತಾಯಿಗೆ ಎದುರು ಮಾತನಾಡುವುದು ಖಂಡಿತ ಸಾಧ್ಯವಿರಲಿಲ್ಲ. ಅಂಥ ಒಂದು ಗೌರವ ನಮ್ಮ ಹಿರಿಯರ ಕಾಲದಲ್ಲಿತ್ತು. ಆದರೆ ಈಗದ ಪರಿಸ್ಥಿತಿ ಬದಲಾಗಿದೆ. ಈಗ ಪ್ರತಿಯೊಂದು ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಗೌರವ ಇಲ್ಲದ ಪರಿಸ್ಥಿತಿಯನ್ನು ನಾವು ಕಾಣುತ್ತೇವೆ. ಮೊದಲನೇದಾಗಿ ಇವತ್ತು ತಂದೆ ತಾಯಿಗಳಿಗೆ ಮಕ್ಕಳು ಒಂದು ಅಥವಾ ಎರಡು. ಈ ಒಂದು ಅಥವಾ ಎರಡು ಮಕ್ಕಳನ್ನು ತಂದೆ ತಾಯಿಗಳು ಅತಿಯಾಗಿ ಪ್ರೀತಿಸ್ತಾರೆ. ಅದರ ಫಲ ಏನಾಗುತ್ತೆ? ಈ ಮಕ್ಕಳು ತಂದೆ ತಾಯಿಗಳಿಂದ ಅತಿಯಾದ ಪ್ರೀತಿಯನ್ನು ಸಿಕ್ಕಿದ ಕಾರಣ ಅವರಿಗೆ ಪ್ರೀತಿಯನ್ನು ಕೊಡಲು ಅವರು ಮರೆತು ಹೋಗುತ್ತಾರೆ. ಅನೇಕ ಮಕ್ಕಳು ತಂದೆ ತಾಯಿಗಳಿಗೆ ಮಕ್ಕಳನ್ನು ಸಾಕುವುದು ಅದು ಅವರ ಕರ್ತವ್ಯ ಅಂತ ಮಕ್ಕಳು ಇವತ್ತು ಅಂದುಕೊಳ್ಳುತ್ತಾರೆ. ಆದ್ದರಿಂದ ಅವರಿಗೆ ತಂದೆ ತಾಯಿಗಳಿಗೆ ಗೌರವ ಕೊಡುವ ಪರಿಸ್ಥಿತಿ ಬರುವುದಿಲ್ಲ. ಅವರು ಗೌರವ ಕೊಡುವುದನ್ನು ಬಿಟ್ಟು ತಂದೆ ತಾಯಿಗಳಿಂದ ಅಪೇಕ್ಷಿಸ್ತಾರೆ. ತಂದೆ ತಾಯಿಗಳವರ ಪ್ರೀತಿ ಮಾಡಬೇಕು,
ತಂದೆ ತಾಯಿಯವರು ಅವರನ್ನು ಮಕ್ಕಳನ್ನೇ ಗೌರವಿಸಬೇಕು. ಅಂದರೆ ಇವತ್ತು ನಾವು ನೋಡುವಂಥ ಪರಿಸ್ಥಿತಿ, ಇಷ್ಟು ಚಿಕ್ಕ ಮಕ್ಕಳಾದರೂ ತಂದೆ ತಾಯಿಗಳು ಮಕ್ಕಳಿಗೆ ಹೆದರುತ್ತಾರೆ. ಎಲ್ಲಿಯೋ ತಾನು ಏನಾದರೂ ಬುದ್ಧಿವಾದ ಹೇಳಿದರೆ, ಈ ಬುದ್ಧಿವಾದದಿಂದ ಮಕ್ಕಳು ಏನಾದರೂ ಕೋಪಿಸಿಕೊಂಡ್ರೆ, ಎಲ್ಲೋ ಆತ್ಮಹತ್ಯೆ ಮಾಡಿಕೊಂಡರು ಅಥವಾ ಘಟ ಮಾಡಿದರೆ ತಂದೆ ತಾಯಿಗಳು ಅವರ ಮನಸ್ಸು ಕರಗಿ ಬಿಡುತ್ತೆ. ಅವರಿಗೆ ಸರಿಯಾದ ತಿದ್ದುಪಡಿ ಸಿಗುವುದಿಲ್ಲ. ಆದ್ದರಿಂದ ಇಂತಹ ಪರಿಸ್ಥಿತಿ ಮಕ್ಕಳು ತಮ್ಮ ಇಚ್ಛೆಯಂತೆ ಬೆಳೆಯುತ್ತಾರೆ. ಈ ಮಕ್ಕಳು ತಂದೆ ತಾಯಿಗಳನ್ನು ಗೌರವಿಸುವುದಿಲ್ಲ. ಅವರು ದೊಡ್ಡದಾದಂತೆ ತಂದೆ ತಾಯಿಗಳು ಅವರ ಕರ್ತವ್ಯವನ್ನು ಮಾಡಿದ್ದಾರೆ, ಇನ್ನು ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಅವರು ಮರೆತು ಬಿಡ್ತಾರೆ. ತಮ್ಮ ಜೀವನವನ್ನು ಅವ್ರು ನೋಡಿಕೊಳ್ತಾರೆ. ತಂದೆ ತಾಯಿಗಳು ಏಕಾಂಗಿಯಾಗಿ ಬಿಡುತ್ತಾರೆ. ಅದೆಷ್ಟೋ ಮನೆಗಳಲ್ಲಿ ಇವತ್ತು ತಂದೆ ತಾಯಿಗಳು ಏಕಾಂಗಿಗಳಾಗಿದ್ದಾರೆ. ಅಂದರೆ ಅವರೇ ಯಾರು ಮಕ್ಕಳು ಅವರನ್ನು ನೋಡುವ ಪರಿಸ್ಥಿತಿ ಇಲ್ಲಲ್ಲ. ಮಕ್ಕಳು ವಿದೇಶಕ್ಕೆ ಹೋಗ್ತಾರೆ, ಮಕ್ಕಳನ್ನು ತಂದೆ ತಾಯಿಗಳ ಬಗ್ಗೆಯಲ್ಲಿ ಕೇಳುವವರಿಲ್ಲ ಅಥವಾ ಅವರು ವಿಚಾರಿಸುವವರಿಲ್ಲ, ಅವರಿಗೆ ಬೇಕಾದ ಸವಲತ್ತು ಕೊಡುವವರಿಲ್ಲ, ಅವರು ರೋಗಿಗಳಾದಾಗ ಅವರ ಆರೈಕೆ ಮಾಡುವವರಿಲ್ಲ. ಇಂಥ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಅದು ಏಕಾಂಗಿತನದ ಜೀವನ. ಇದು ಅನೇಕ ತಂದೆ ತಾಯಿಗಳ ಇವತ್ತಿನ ಅನುಭವ. ಹೀಗಿರುವಾಗ ಏನಾಗುತ್ತೆ? ಮಕ್ಕಳಿಗೆ ತಂದೆ ತಾಯಿಗಳ ಮರೆವು. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಕೊರಗುತ್ತಾ ತಮ್ಮ ಜೀವನದಲ್ಲಿ ಅವರು ಅನೇಕ ಬಾರಿ ರೋಗಿಗಳಾಗಿ ಬಿಡುತ್ತಾರೆ. ಒಂಟಿತನದ ಏಕಾಂಗಿತನದ ಜೀವನ ಮಕ್ಕಳಿಲ್ಲದೆ ಅವರು ಕೊರಗಿ ಕೊನೆಗೆ ಅವರು ಒಂದು ಸಾಯುವಂಥ ಪರಿಸ್ಥಿತಿ ಬರುತ್ತದೆ. ಅನೇಕ ಮನೆಗಳಲ್ಲಿ ಇಂಥ ಪರಿಸ್ಥಿತಿಯನ್ನು ನಾವು ನೋಡ್ತಿದ್ದೇವೆ. ಒಂದು ವೇಳೆ ಮಕ್ಕಳಿದ್ದರೂ ಆ ತಂದೆ ತಾಯಿಗಳಿಗೆ ಗೌರವ ಇರುವುದಿಲ್ಲ. ಅವರ ಮನಸ್ಸನ್ನು ಅನುಭವಿಸಲಿ ಕೈಯನ್ನು ಉಂಡು ಮಕ್ಕಳು ಮಾಡುವಂಥ ಅವಮಾನದಿಂದ ಅವರು ಕೊರಗಿ ತನ್ನೊಳಗೆ ಕೊರಗಿಕೊಳ್ಳುತ್ತಾರೆ. ಇಂಥ ಒಂದು ಪರಿಸ್ಥಿತಿ ಇದೆ. ಸಹೋದರ ಸಹೋದರಿಯರೇ, ಚೆನ್ನಾಗಿ ನಮ್ಮ ಕರ್ತವ್ಯಗಳನ್ನು ಅವಲೋಕಿಸಿಕೊಳ್ಳೋಣ. ದೇವರ ವಾಕ್ಯ ಹೇಳಿದಂತೆ ತಂದೆ ತಾಯಿಗಳು ನಮಗೆ ಜೀವ ಕೊಡುವಂಥ ಜನ್ಮದಾತರು. ಹಾಗಾದರೆ ಅವರನ್ನು ಯಾವ ರೀತಿಯಲ್ಲಿ ಗೌರವಿಸಬೇಕು? ಈ ಲೋಕದಲ್ಲಿ ತಂದೆ ತಾಯಿಗಿಂತ ಭಿನ್ನವಾದರೂ ಯಾರಿದ್ದಾರೆ? ಎಲ್ಲವನ್ನು ಈ ಲೋಕದಲ್ಲಿ ನಾವು ಪಡೆಯಬಹುದು, ತಂದೆ ತಾಯಿಗಳನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಜನ್ಮ ಕೊಟ್ಟ ತಂದೆ ತಾಯಿಗಳೇ ನಮ್ಮ ತಂದೆ ತಾಯಿ ಹೊರತು ಬೇರೆ ಯಾರಾದರೂ ಆ ಸ್ಥಾನಕ್ಕೆ ಬರಲು ಅಸಾಧ್ಯ. ಆ ಪ್ರೀತಿಯನ್ನು ಕೊಡಲು ಅಸಾಧ್ಯ. ಯಾರು ಎಷ್ಟೇ ಪ್ರೀತಿ ಕೊಟ್ಟರೂ ತಂದೆ ತಾಯಿಗಳ ಪ್ರೀತಿ ಅದಾಗುವುದಿಲ್ಲ. ಅಂಥ ಒಂದು ಪ್ರೀತಿಯನ್ನು ಅವರು ನಮಗೆ ಕೊಡುತ್ತಾರೆ. ಆ ತಂದೆ ತಾಯಿಗಳು ಪಟ್ಟ ಕಷ್ಟಗಳೇನು? ಒಬ್ಬಳು ತಾಯಿ ತನ್ನ ಉದರದಲ್ಲಿ ಒಂದು ಮಗುವನ್ನು 9 ತಿಂಗಳು ಹೊತ್ತುಕೊಳ್ಳುತ್ತಾಳೆ. ಈ 9 ತಿಂಗಳುಗಳಲ್ಲಿ ಆ ತಾಯಿಯು ಪಡುವ ಪಾಡೇನು, ಅನುಭವಿಸುವ ಕಷ್ಟಗಳೇನು, ಅನುಭವಿಸುವ ನೋವುಗಳೇನು, ಅದನ್ನು ನಾವು ಚೆನ್ನಾಗಿ ಅವಲೋಕಿಸಿದರೆ ಆ ತಾಯಿ ಪಡುವಂಥ ಕಷ್ಟದ ಮುಂದೆ ಈ ಮಕ್ಕಳಾದ ನಾವು ಯಾವ ರೀತಿಯಲ್ಲಿ ಅವರಿಗೆ ಏನು ಮಾಡಿದರೂ ಏನು ಸಾಲದು. ಆ ಮಕ್ಕಳು ಅವರು ಹೆತ್ತ ನಂತರ ಅವರನ್ನು ಸಾಕಿ ಸಲಹುವುದು, ಬೆಳೆಸುವುದು ಎಷ್ಟು ಕಷ್ಟ. ಅದೆಷ್ಟೋ ರಾತ್ರಿಗಳು ಅವ್ರು ನಿದ್ದೆ ಇಲ್ಲದೆ ಕಳೆಯಬೇಕಷ್ಟೇ. ಮಗುವನ್ನು ಆರೈಕೆ ಮಾಡಬೇಕಷ್ಟೆ. ಮಗುವಿನ ಎಷ್ಟು ಹಠ ಮಾಡಿದಾಗ ಸಂತೈಸಬೇಕು. ಅದೆಷ್ಟೋ ಸಹಿಷ್ಣುತೆ ಒಂದು ತಾಯಿಯಲ್ಲಿದೆ, ಅದೆಷ್ಟೋ ಒಂದು ಪ್ರೀತಿ ತಾಯಿಯಲ್ಲಿದೆ. ಇದೆಲ್ಲವೂ ಮಾಡಿದರೂ ಆ ತಾಯಿಗೆ ಕೋಪ ಬರುವುದಿಲ್ಲ. ಇದೆಲ್ಲವೂ ಮಾಡಿದರೂ ಆ ತಾಯಿ ಸಹಿಸಿಕೊಳ್ತಾಳೆ. ಅಂಥ ಒಂದು ಪ್ರೀತಿ ಈ ತಾಯಿಯಲ್ಲಿ ಇರುವಾಗ ಸಹೋದರ ಸಹೋದರರೇ, ತಂದೆ ತಾಯಿಗಳ ಮಕ್ಕಳಾದ ನಾವು ಯಾವ ರೀತಿಯಲ್ಲಿ ಅವರನ್ನು ಗೌರವಿಸಬೇಕು? ತಂದೆಯಾದ ಒಬ್ಬನು ತನ್ನ ಮಕ್ಕಳನ್ನು ಪೋಷಣೆ ಮಾಡುವುದಕ್ಕೋಸ್ಕರ ಎಲ್ಲೆಲ್ಲೋ ಆತನು ಕೆಲಸ ಮಾಡಬೇಕು. ಯಾರ ಬಾಗಿಲಿಗೆ ವಿದೇಶದಲ್ಲೋ ದೇಶದಲ್ಲೋ ಆ ಬಿಸಿಲಲ್ಲಿ ಬೆಂದು ಕೆಲಸ ಮಾಡಬೇಕು. ತನ್ನ ದೇಹವನ್ನು ಸವೆಸಿಕೊಳ್ಬೇಕು. ತನ್ನ ಮನಸ್ಸನ್ನು ಭಾರಗಳ ಎಲ್ಲ ಕುಟುಂಬದ ಭಾರಗಳನ್ನು ಹೊತ್ತುಕೊಳ್ಬೇಕು. ಎಷ್ಟೋ ಸಾಲ ಮಾಡಿ ಮಕ್ಕಳನ್ನು ಅವರಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅದೆಷ್ಟೋ ಕಷ್ಟಪಡ್ತಾರೆ ತಂದೆ. ಅದನ್ನು ಯಾರು ಬಲ್ಲವರು? ಈ ಮಕ್ಕಳಿಗೆ ಇದರ ಅರಿವು ಇದೆ? ಒಂದು ಪ್ರಶ್ನೆ.
ಆ ತಂದೆ ತಾಯಿಗಳು ಪಡುವಂಥ ಕಷ್ಟ ಅನೇಕ ಬಾರಿ ಮಕ್ಕಳಿಗೆ ತಿಳಿಯುವುದಿಲ್ಲ, ಆ ನೋವು ಅವರಿಗೆ ತಿಳಿಯುವುದಿಲ್ಲ. ಅವರ ಆ ನೋವಿನ ಹಿಂದೆ ಎಷ್ಟೋ ತ್ಯಾಗ ಬಲಿದಾನಗಳಿವೆ. ಆ ತ್ಯಾಗಗಳು ತಂದೆ ತಾಯಿಗಳಿಗೆ ಮಕ್ಕಳಿಗೆ ತಿಳಿಯುವುದಿಲ್ಲ. ಆದ್ದರಿಂದ ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹೃತ್ಪೂರ್ವಕವಾಗಿ ತಂದೆಯನ್ನು ಸನ್ಮಾನಿಸು. ಯಾಕೆ? ನೀನು ತಂದೆಗೆ ಕೊಟ್ಟ ಸನ್ಮಾನ ಎಷ್ಟೇ ಕೊಟ್ಟರೂ ಅದು ಸಾಲದು. ಯಾಕೆಂದರೆ ಆ ತಂದೆ ನಿನಗೆ ಜನ್ಮ ಕೊಟ್ಟು ನಿನ್ನನ್ನು ಪೋಷಿಸಿ ಆತನು ಕಷ್ಟಪಟ್ಟು ದುಡಿದು ನಿನ್ನನ್ನು ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರಂದಾದರೆ ಆ ತಂದೆಗೆ ನೀನು ಏನು ಕೊಡಲಿಕ್ಕೆ ಸಾಧ್ಯ? ನೀನು ಎಷ್ಟೇ ಅವರಿಗೆ ದುಡ್ಡು ಕೊಟ್ಟು, ಎಷ್ಟೇ ಅವರಿಗೆ ಒಂದು ನೀನು ಹಿಂದೆ ನಾನು ಕೊಡ್ತೇನೆ ಸಾಲ ಇಲ್ಲ, ಅದು ಖಂಡಿತ ಸಾಧ್ಯವಿಲ್ಲ. ತಂದೆ ತಾಯಿಗಳ ಋಣ ತೀರಿಸಿಕೊಳ್ಳುವಂಥ ಭಾಗ್ಯ ಸಾಧ್ಯತೆ ಮಕ್ಕಳಲ್ಲಿ ಖಂಡಿತ ಇಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ತಂದೆಯನ್ನು ಸನ್ಮಾನಿಸು. ಎರಡನೇದಾಗಿ ತಾಯಿಯ ಪ್ರಸವ ವೇದನೆಯನ್ನು ಮರೆಯದಿರು. ಅಂದರೆ ಈ ತಾಯಿಯ ನೋವುಗಳನ್ನು ಯಾವುದೇ ರೀತಿಯಲ್ಲಿ ಮಕ್ಕಳು ಮರೆಯಬಾರದು. ಆ ತಾಯಿ ಎಷ್ಟೇ ಕಷ್ಟಪಡ್ತಾಳೆ ಮಕ್ಕಳಿಗೋಸ್ಕರ. ಆದ್ದರಿಂದ ನಾವು ಏನೇ ಕೊಟ್ಟರು ಒಂದು ತಾಯಿಗೆ ಅದು ಖಂಡಿತ ನಾವು ಅವರ ಋಣ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಬಾರಿ ನಾವು ಅವರಿಗೆ ಬೇಕಾದ ಒಂದು ಮನೆಯನ್ನು ಕೊಡ್ತೇವೆ, ಅವರಿಗೊಂದು ಬೇಕಾದ ಸವಲತ್ತುಗಳನ್ನು ಕೊಡ್ತೀವಿ, ಹಣವನ್ನು ಕೊಡ್ತೀವಿ. ಸಹೋದರ ಸಹೋದರರೇ, ತಂದೆ ತಾಯಿಗಳಿಗೆ ಬೇಕಾಗಿರುವುದು ಸವಲತ್ತುಗಳಲ್ಲ. ನಿನಗೋಸ್ಕರ ಕಷ್ಟಪಟ್ಟ ತಂದೆ ತಾಯಿ ಅವರಿಗೆ ನಿದ್ದೆ ಮಾಡಲು ಒಂದು ಚಿಕ್ಕ ಕೋಣೆ ಇದ್ದರೂ ಸಾಕು, ಕೇವಲ ಒಂದು ಮಂಚ ಇದ್ದರೂ ಸಾಕು ಅವರಿಗೆ. ನಿನ್ನಿಂದ ಅದು ದೊಡ್ಡ ಮನೆ ಅವರಿಗೆ ಬೇಕಾಗಿಲ್ಲ. ಅವರಿಗೆ ನೀನು ಕೊಡುವಂಥ ಆಹಾರದಲ್ಲಿನೂ ಸೂಪರ್ ಫುಡ್ ಅಂತ ಏನು ಬೇಕಾಗಿಲ್ಲ. ತಂದೆ ತಾಯಿಗಳಿಗೆ ಬೇಕಾಗಿರೋ ನಿನ್ನ ಪ್ರೀತಿ ಮತ್ತು ಆರೈಕೆ, ಆ ತಂದೆ ತಾಯಿಗಳ ಒಲವು ಅದು ಬೇಕು. ಅದು ನೀನು ಮಕ್ಕಳಾಗಿ ನೀನು ಅಥವಾ ನಾನು ಕೊಡಬೇಕು. ಅಂದರೆ ತಂದೆ ತಾಯಿಗಳ ಋಣ ತೀರಿಸುವಂಥ ಒಂದೇ ಒಂದು ದಾರಿ ಅವರಿಗೆ ನಾವು ಕೊಡುವಂಥ ಪ್ರೀತಿ, ಅವರ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಅದು ಬಹಳ ಮುಖ್ಯ. ಇದನ್ನು ತಿಳಿಯೋಣ. ಇವತ್ತು ಅನೇಕ ಬಾರಿ ತಂದೆ ತಾಯಿಗಳ ಬಗ್ಗೆ ಮಕ್ಕಳಿಗೆ ಕಾಳಜಿ ಇಲ್ಲ. ನಾವು ಅಂದ್ಕೊಳ್ತೀವಿ ಕೇವಲ ನಾವು ಸ್ವಲ್ಪ ದುಡ್ಡು ಕೊಟ್ಟರೆ, ಅವರಿಗೆ ಸವಲತ್ತು ಕೊಟ್ಟರೆ, ಒಂದು 10 ನಿಮಿಷ ಫೋನ್ ಮಾಡಿ ಮಾತಾಡಿದ್ರೆ ಅದು ಸಾಕಂತ ಅಂದ್ಕೊಳ್ತೀವಿ. ಇಲ್ಲ ಸಹೋದರ ಸಹೋದರರೇ, ತಂದೆ ತಾಯಿಗಳಿಗೆ ಅದು ಬೇಡ. ಅವರಿಗೆ ಧೈರ್ಯ ಇರಬೇಕು. ನನ್ನ ಮಕ್ಕಳು ನನ್ನೊಂದಿಗಿದ್ದಾರೆ, ನನ್ನ ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ. ಆ ತಂದೆ ತಾಯಿಗಳಿಗೆ ನೀನು ಕೊಡುವುದು ಬೇಡ, ಅವರಿಗೆ ಕೇವಲ ಪ್ರೀತಿ ಇದ್ದರೆ ಸಾಕು. ಆ ಪ್ರೀತಿಯಲ್ಲಿ ಅವರು ಸಂತುಷ್ಟರಾಗುತ್ತಾರೆ. ಅದೇ ಅವರ ಭಾವನೆಗಳು. ಆ ಮನಸ್ಸಿನ ಭಾವನೆಗಳನ್ನು ಅರಿತು ತಾವು ಏಕಾಂಗಿ ಇಲ್ಲ, ಮಕ್ಕಳು ತನ್ನೊಂದಿಗಿದ್ದಾರೆ, ತನ್ನನ್ನು ಸದಾ ಪ್ರೀತಿಸ್ತಾರೆ, ತನ್ನ ಬಗ್ಗೆ ವಿಚಾರಿಸ್ತಾರೆ, ತನ್ನ ಬಗ್ಗೆ ಯೋಚಿಸ್ತಾರೆ. ಇಂಥ ಒಂದು ರೀತಿಯಲ್ಲಿ ಸಹೋದರ ಸಹೋದರಿ ತಂದೆ ತಾಯಿಗಳನ್ನು ಪ್ರೀತಿಸು. ಅದೇ ತಂದೆ ತಾಯಿಗಳಿಗೆ ಬೇಕಾಗಿರುವುದು. ಎರಡನೆಯದಾಗಿ ಯಾಜಕರು. ಇವತ್ತಿನ ದೇವರ ವಾಕ್ಯ ಯಾಜಕರ ಬಗ್ಗೆ ಇವತ್ತು ಉಲ್ಲೇಖ ಮಾಡುತ್ತಿದೆ. ಪೂರ್ಣ ಹೃದಯದಿಂದ ದೇವರಿಗೆ ಭಯಪಡು, ಆತನ ಯಾಜಕರಿಗೆ ಸನ್ಮಾನ ಮಾಡು. ಪೂರ್ಣ ಶಕ್ತಿಯಿಂದ ಪ್ರೀತಿಸು ನಿನ್ನ ಸೃಷ್ಟಿಕರ್ತನನ್ನು, ಬಿಟ್ಟು ಹೋಗಬೇಡ ಆತನ ದಾಸರನು. ದೇವರಿಗೆ ಭಯಪಡು, ಯಾಜಕರಿಗೆ ಮರ್ಯಾದೆ ಕೊಡು. ಪ್ರಥಮ ಫಲ, ಪ್ರಾಯಶ್ಚಿತ್ತ ಬಲಿ, ತೊಡೆಯ ಕಾಣಿಕೆ, ಶುದ್ಧೀಕರಣ ಬಲಿ, ಪವಿತ್ರ ವಸ್ತುಗಳ ಪ್ರಥಮ ಕೊಡುಗೆ ಇವುಗಳನ್ನು ಸಲ್ಲಿಸು ಈ ಯಾಜಕರಿಗೆ ನಿನಗೆ ವಿಧಿಸಲ್ಪಟ್ಟ ಮೇರೆಗೆ. ಸಹೋದರ ಸಹೋದರಿಯರೇ, ಯಾಜಕರು ಯಾರು? ದೇವರ ಒಬ್ಬ ಪ್ರತಿನಿಧಿ. ಈ ಯಾಜಕರನ್ನು ಆರಿಸುವುದು ದೇವರು, ಮನುಷ್ಯರಲ್ಲ. ಅವರು ಯಾವ ರೀತಿಯಲ್ಲಿ ಮನುಷ್ಯರು ನಾವು ಕಂಡ ರೀತಿಯಲ್ಲಿ ಅವರು ಮನುಷ್ಯತ್ವ ಉಳ್ಳ ಅಥವಾ ಮನುಷ್ಯದಲ್ಲಿ ಒಂದು ರೀತಿಯ ಅವರಲ್ಲಿ ಕೆಲವು ರೀತಿಯ ನ್ಯೂನತೆಗಳು ಇರಬಹುದು. ಆದರೆ ಆರಿಸಿಕೊಳ್ಳುವವರು ದೇವರು. ಒಬ್ಬ ಆ ಯಾಜಕನನ್ನು ದೇವರು ಆರಿಸುತ್ತಾರೆ. ಅವರು ಯಾರಿಗೆ ಇಚ್ಛೆ ಪಡ್ತಾರೋ ಅವರನ್ನೇ ಆರಿಸ್ತಾರೆ. ಹಾಗಿರುವಾಗ ಈ ಯಾಜಕರು ದೇವರಿಂದ ಆರಿಸಲ್ಪಟ್ಟು ದೇವರಿಂದ ನೇಮಿಸಲ್ಪಟ್ಟಿರ್ತಾರೆ. ಯೆರೆಮೀಯ ಪ್ರವಾದಿಗೆ ಹೇಳಿದಂಥ ಮಾತುಗಳು ಅಧ್ಯಾಯ 1:5 ವಾಕ್ಯ ನಮಗೆ ಹೇಳುತ್ತೆ. ನೀನು ನಿನ್ನ ತಾಯಿಯ ಉದರದಲ್ಲಿ ಹುಟ್ಟುವ ಮುನ್ನ ನಾನು ನಿನ್ನನ್ನು ಅರಿತಿರುವೆನು, ನಿನ್ನನ್ನು ಹೆಸರಿಂದ ಕರೆದಿರುವೆನು, ನಿನ್ನನ್ನು ನಾನು ನೇಮಿಸಿರುವೆನು. ಅಂದರೆ ಆ ವಾಕ್ಯ ಸ್ಪಷ್ಟಪಡಿಸುತ್ತೆ, ಒಬ್ಬ ಯಾಜಕನು ದೇವರಿಂದ ಅವನು ಹುಟ್ಟುವ ಮೊದಲೇ ಆರಿಸಲ್ಪಟ್ಟವನು. ಆ ಯಾಜಕನು ದೇವರ ಪ್ರತಿನಿಧಿ.
ದೇವರ ಆ ಕೃಪಾ ಶಕ್ತಿಯನ್ನು ಹೊಂದಿರುವವನು, ದೇವರಿಂದ ಅಭಿಷೇಕಿಸಲ್ಪಟ್ಟವನು. ಆದ್ದರಿಂದ ಒಬ್ಬ ಯಾಜಕನೆಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲ. ಒಬ್ಬ ಯಾಜಕನಲ್ಲಿ ಅವನ ದೇವರ ಆ ಪವಿತ್ರ ಕಾರ್ಯಗಳನ್ನು ನೆರವೇರಿಸಲು ನೇಮಿಸಲ್ಪಟ್ಟಿರುವಾಗ ಈ ಯಾಜಕನಿಗೆ ಮರ್ಯಾದೆ ಕೊಡುವುದು, ಗೌರವ ಕೊಡುವುದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಯಾಜಕನ ಆತನ ವೈಯಕ್ತಿಕ ಜೀವನ ಅಲ್ಲ, ಆತನು ದೇವರಿಂದ ಆರಿಸಲ್ಪಟ್ಟು ನಿಮ್ಮ ಕಾರಣಕ್ಕಾಗಿ ಖಂಡಿತವಾಗಿಯೂ ನಾವು ಗೌರವಿಸಬೇಕು. ಯಾಜಕನಿಂದ ಮಾತ್ರಕ್ಕೆ ಅವನು ಏನು ಮಾಡಿದರೆ ಆಗುತ್ತೆ ಖಂಡಿತ ಇಲ್ಲ. ಪ್ರತಿಯೊಬ್ಬ ಯಾಜಕನಾದವನು ದೇವರಿಗೆ ಆತನು ಉತ್ತರ ಕೊಡಲಿಕ್ಕಿದೆ. ಆತನಿಗೆ ಕೊಡಲ್ಪಟ್ಟ ಆ ಜವಾಬ್ದಾರಿ ಬಗ್ಗೆ ಆತನು ದೇವರಿಗೆ ಲೆಕ್ಕ ಕೊಡಲಿಕ್ಕಿದೆ. ಆತನಲ್ಲಿ ಖಂಡಿತ ದೇವರು ವಿಚಾರಿಸ್ತಾರೆ. ಎಜೇಕಿಯೇಲ್ ಪ್ರವಾದಿಯನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ, ಗ್ರಂಥದಲ್ಲಿ ಓದುತ್ತೇವೆ. ದೇವರಿಂದ ನೇಮಿಸಲ್ಪಟ್ಟವರು ಆ ಜನರಿಗೋಸ್ಕರ, ತನ್ನ ಪ್ರಜೆಗಳಿಗೋಸ್ಕರ, ತನ್ನ ಭಕ್ತರಿಗೋಸ್ಕರ ಅವರ ಕಾರ್ಯಗಳನ್ನು ಮಾಡದಿದ್ದಾಗ ದೇವರು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತಾರೆ. ತಾನು ಎಲ್ಲ ಯಾಜಕರನ್ನು ತೆಗೆದು ಅವರನ್ನು ಹುದ್ದೆಯನ್ನು ತೆಗೆಯೋನು, ನಾನೇ ಸ್ವತಃ ಅವರನ್ನು ನೋಡಿಕೊಳ್ಳಿ ಅಂಥ ಒಂದು ರೀತಿಯಲ್ಲಿ ದೇವರು ಯಾಜಕರ ಬಗ್ಗೆ ಖಂಡಿತವಾಗಿ ಕಾಳಜಿ ವಹಿಸ್ತಾರೆ, ಎಚ್ಚರಿಕೆಯನ್ನು ಕೊಡ್ತಾರೆ. ಅಂದರೆ ಆ ದೇವರ ಆ ಜಾಗದಲ್ಲಿ ಆ ಯಾಜಕನು ಒಬ್ಬ ಪವಿತ್ರ ವ್ಯಕ್ತಿ. ಆದ್ದರಿಂದ ಆತನ ಬಗ್ಗೆ ದೇವರು ಖಂಡಿತ ನೋಡ್ಕೊಳ್ತಾರೆ. ಆದ್ದರಿಂದ ನಮ್ಮ ಕರ್ತವ್ಯವೇನು? ಒಬ್ಬ ಯಾಜಕ ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವವ ಒಬ್ಬ ಯಾಜಕರು, ಅವರು ಪವಿತ್ರ ವ್ಯಕ್ತಿ, ದೇವರ ಶಕ್ತಿಯಿಂದ ಎಲ್ಲ ಕಾರ್ಯವನ್ನು ನೆರವೇರಿಸುವವರು, ದೇವರ ಶಕ್ತಿ, ದೇವರ ಆ ಕೃಪಾಶಕ್ತಿಗಳ ಮನುಷ್ಯರಿಗೆ ನೀಡುವವರು, ಮನುಷ್ಯನ ಪ್ರಾರ್ಥನೆಗಳನ್ನು ದೇವರಿಗೆ ಕಡೆಗೆ ಕೊಂಡೊಯ್ಯುವವರು. ಆ ಒಬ್ಬ ಪವಿತ್ರ ಯಾಜಕರು ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಯೆಶಾಯ ಪ್ರವಾದಿ ತಾನು ಆರಿಸಲ್ಪಟ್ಟಾಗ ಅವರು ಹೇಳಿದರು, ನಾನು ಅಪವಿತ್ರ, ಅಯ್ಯೋ ನಾನು ಸಾಯ್ತಿ, ಅಪವಿತ್ರ, ನಾನು ದೇವರ ಆ ದರ್ಶನದಲ್ಲಿ ಮುಂದೆ ನಾನು ನಿಲ್ಲಲು ಸಾಧ್ಯವಿಲ್ಲ. ಆದರೆ ದೇವರೇನು ಮಾಡ್ತಾರೆ? ಆತನ ಪಾಪಗಳನ್ನು ಕ್ಷಮಿಸಿ ಆತನನ್ನು ಅಭಿಷೇಕಿಸುತ್ತಾರೆ. ಆ ಗಳಿಗೆಯಲ್ಲಿ ಪವಿತ್ರ ಆ ಶಕ್ತಿಯನ್ನು ಪಡೆದಂಥ ಯೆಶಾಯನು ದೇವರ ಕಾರ್ಯಕ್ಕೋಸ್ಕರ ತಾನು ಮುಂದುವರಿತಾನೆ. ಸಹೋದರರೇ, ಹಾಗಾದರೆ ನಮ್ಮ ಜೀವನದಲ್ಲಿ ತಂದೆ ತಾಯಿಗಳು, ಯಾಜಕರು ಬಹಳ ಪ್ರಮುಖರು. ನಮ್ಮ ಜೀವನದಲ್ಲಿ ಆ ಪ್ರತಿಯೊಂದು ಹುಟ್ಟಿನಿಂದ ಸಾವಿನ ತನಕ ಇವರು ಬಹಳ ಮುಖ್ಯ. ನಮಗೆ ಜನ್ಮ ಕೊಟ್ಟ ಈ ತಂದೆ ತಾಯಿಗಳು ನಮ್ಮ ಸಾವಿನ ಅವರ ಪ್ರೀತಿಯನ್ನು ನೆನೆದು ನಾವು ಜೀವಿಸಬೇಕು. ಅದು ಖಂಡಿತ. ಆದ್ದರಿಂದ ತಂದೆ ತಾಯಿಗಳು ನಮಗೆ ಜೀವನ ಕೊಟ್ಟಿದ್ದಾರೆ. ನಮ್ಮ ಜೀವನಕ್ಕೆ ಅವರೊಂದು ಶಕ್ತಿ ಅಂತ ನಾವು ಅವರನ್ನು ಗೌರವಿಸಿ ಪ್ರೀತಿಸಬೇಕು. ಅದೇ ರೀತಿ ನಮಗೆ ದೇವರ ಪ್ರತಿಯೊಂದು ರೀತಿಯ ಆಶೀರ್ವಾದಗಳನ್ನು ತಂದುಕೊಡುವ, ನಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುವ, ನಮ್ಮ ಜೀವನವನ್ನು ಪವಿತ್ರಗೊಳಿಸುವ ಯಾಜಕರಿಗೆ ಮರ್ಯಾದೆ ಕೊಟ್ಟು ಅವರನ್ನು ನಾವು ಸನ್ಮಾನಿಸುತ್ತಾ ಗೌರವಿಸುತ್ತಾ ಜೀವಿಸಿ ನಾವು ಖಂಡಿತ ನಮ್ಮ ಕರ್ತವ್ಯಗಳನ್ನು ಪಾಲಿಸಲು ಆ ದೇವರ ಶಕ್ತಿಗಾಗಿ ಒಂದುಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನಕ್ಕೆ ನಮಗೆ ಅಗತ್ಯವುಳ್ಳವರು ತಂದೆ ತಾಯಿಗಳು, ನಮ್ಮ ಪೋಷಕರು, ಜೀವ ಕೊಟ್ಟ ಜನ್ಮದಾತರು. ಅವರಿಗೆ ಸದಾ ಗೌರವದಿಂದ ಅವರನ್ನು ಕಾಣಲು ನಮಗೆ ಶಕ್ತಿಯನ್ನು ನೀಡಿರಿ. ಆ ತಂದೆ ತಾಯಿಗಳ ಸ್ಥಾನದಲ್ಲಿ ಬೇರೊಬ್ಬರು ಯಾರೂ ಅದನ್ನು ತುಂಬಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಶ್ರೇಷ್ಠ ವ್ಯಕ್ತಿಗಳು ನೀವು ಕಟ್ಟಿರುವುದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಆ ತಂದೆ ತಾಯಿಗಳನ್ನು ಪ್ರೀತಿಸಿ, ಹೃದಯದಿಂದ ಪ್ರೀತಿಸಿ ಅವರನ್ನು ಗೌರವಿಸುವಂಥ ಹೃದಯವನ್ನು ನಮಗೆ ಕೊಡಿರಿ. ನಮ್ಮ ಜೀವನವನ್ನು ಪವಿತ್ರೀಕರಿಸುವ ಸಂಸ್ಕಾರಗಳನ್ನು ನಮ್ಮ ಜೀವನವನ್ನು ಪವಿತ್ರಗೊಳಿಸುವ, ಅದೇ ರೀತಿಯಲ್ಲಿ ನಿಮ್ಮ ವಾಕ್ಯ ಮತ್ತು ನಿಮ್ಮ ಬಲಿ ಪೂಜೆ ಮೂಲಕ ಪ್ರತಿಯೊಂದು ರೀತಿಯಲ್ಲಿ ಪ್ರಾರ್ಥನೆಗಳನ್ನು ನೈವೇದ್ಯಗಳನ್ನು ಅರ್ಪಿಸುವಂಥ ಯಾಜಕರು ನಮ್ಮ ಜೀವನದಲ್ಲಿ ಆ ಪವಿತ್ರ ವ್ಯಕ್ತಿಯಾಗಿ ಅಭಿಷೇಕಿಸಲ್ಪಟ್ಟ ಯಾಜಕರಿಂದ ನಮ್ಮ ಜೀವನವನ್ನು ಪವಿತ್ರಗೊಳಿಸಿ ಅವರನ್ನು ಒಂದು ಗೌರವದಿಂದ ಕಾಣುವಂಥ ಆ ಒಂದು ಶಕ್ತಿಯನ್ನು ನಮಗೆ ನೀಡಿ ಎಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೆನ್.